ಜೈ ಶ್ರೀರಾಮ್. ಇದು ಶ್ರೀಕೃಷ್ಣನ ನಿನ್ನೆದು ಅಲಂಕಾರ ವೇದವ್ಯಾಸ ದೇವರದ್ದು. ಇವತ್ತು ಶ್ರೀರಾಮನವಮಿ. ಎಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ನಿನ್ನೆ ಪುತ್ತಿಗೆ ವಿದ್ಯಾಪೀಠದ 40ನೇ ವರ್ಷದ ವಾರ್ಷಿಕೋತ್ಸವ ಪ್ರೋಗ್ರಾಮ್ ಇತ್ತು. ಅದರದ್ದೆಲ್ಲ ಇದು ವಿಶೇಷ ಅಲಂಕಾರಗಳು. ರಾಮ ಸೇತು ಕಟ್ಟುವಂಥದ್ದು, ಕಲ್ಲಿಗೆ ರಾಮನಾಮವನ್ನು ಬರೆದು ಅದನ್ನ ತೇಲಿಕ್ಕೆ ಬಿಡ್ತಿದ್ರಲ್ವ, ಆ ಅಲಂಕಾರನ ಮುಖ್ಯ ಪ್ರಾಣದೇವರಿಗೆ ಮಾಡಿದರು. ಇದು ಉಡುಪಿಯ ಇರುವಂತಹ ಕೊಡಂಗಳ ವಿಷ್ಣುಮೂರ್ತಿ ದೇವಸ್ಥಾನದ್ದು ಬ್ರಹ್ಮಕಲಶದ್ದು. ಅಲ್ಲಿ ಕಾಣೂರು ಶ್ರೀಗಳು ಹೋಗಿದ್ರು. ನೀವು ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ಇದು ಬಪ್ಪನಾಡಿನ ದೇವಿ ನೋಡಿ, ನಮ್ಮ ಕೃಷ್ಣ ಎಷ್ಟು ಮುದ್ದಾಗಿದ್ದಾನೆ ಅಂತ. ಆನಂತರ ಇದು ಶಿರೂರು ಮುಖ್ಯ ಪ್ರಾಣದೇವರು. ಅಲ್ಲಿಯೇ ಶಿರೂರು ಮಠದ ಪಟ್ಟದೇವ್ರದ್ದು ಫೋಟೋ ಇದು. ಆಮೇಲೆ ಪುನಃ ಕೊಡಂಗಳದ್ದು ನಮ್ಮ ಕಾಣೂರು ಸ್ವಾಮಿಗಳೆಲ್ಲ ಹೋಗಿರುವಂಥದ್ದು ಫೋಟೋಸ್ ಎಲ್ಲ ಇಲ್ಲಿ ಕಾಣ್ತಾ ಇದ್ದೀರಾ ನೀವು. ವಿಷ್ಣುಮೂರ್ತಿ ದೇವಸ್ಥಾನ ಅಲ್ಲಿದ್ದು ಸಭಾ ಕಾರ್ಯಕ್ರಮಗಳಿದೆಲ್ಲ. ಇದು ರಥ ಬೀದಿದ್ದು ಅಂದರೆ ಕೃಷ್ಣ ಮಠದ್ದು ವಾರ್ಷಿಕೋತ್ಸವದ್ದು ಕೆಲವು ಫೋಟೋಸು. ಸುಬ್ರಹ್ಮಣ್ಯ ಯತಿಗಳು ಕೂಡ ಅಲ್ಲಿ ಬಂದಿದ್ರು, ನೀವು ಅಲ್ಲಿ ಕಾಣ್ಬೋದು ಸಭಾ ಕಾರ್ಯಕ್ರಮದಲ್ಲಿ. ಆನಂತರ ಪುನಃ ಇದು ಶಿರೂರದ್ದು ಫುಲ್ ಫೋಟೋಸ್. ಇದು ಪಲಿಮಾರ್ ಮಠದ್ದು ಪಟ್ಟದೇವರದ್ದು. ಅವರು ಪಲಿಮಾರಲ್ಲೇ ಇದ್ದಾರೆ. ರಾಮನವಮಿ ಉತ್ಸವ ತುಂಬ ವಿಜೃಂಭಣೆ ನಡೆಯುತ್ತೆ. ಇದು ಶಿರೂರದ್ದು. ಇವತ್ತು ಅಲ್ಲಿ ರಾಮನವಮಿ ಅವತ್ತು ಹನುಮಂತ ದೇವರಿಗೆ ಉತ್ಸವದ್ದು. ನೋಡ್ಕೋತಾ ಬನ್ನಿ ಎಲ್ಲನೂ. ಅಲ್ಲಿಗೆ ಕಾಣೂರು ಶ್ರೀಗಳು ಸಂಜೆ ಹೋಗಿದ್ರು ಅನಿಸುತ್ತೆ. ಎಲ್ಲ ಫೋಟೋ ಬಂದಿದೆ, ನೀವು ನೋಡ್ಬೋದು. ಅವರನ್ನು ವೆಲ್ಕಮ್ ಮಾಡುವಂಥದ್ದು, ಅವರ ಪಟ್ಟದ ದೇವರನ್ನ ವೆಲ್ಕಮ್ ಮಾಡುವಂಥದ್ದು ಎಲ್ಲನೂ ಈ ವಿಡಿಯೋದಲ್ಲಿ ನೋಡ್ತಾ ಬನ್ನಿ. ಆನಂತರ ಅಭಿಷೇಕಗಳು, ಅಲ್ಲಿ ನಡೆದಂತಹ ಹೋಮಗಳು ಎಲ್ಲನೂ ವಾಚ್ ಮಾಡ್ತಾ ಬನ್ನಿ. ನಿನ್ನೆ ಮತ್ತು ಇವತ್ತು ತುಂಬ ವಿಶೇಷ ಇಲ್ಲಿ ಉಡುಪಿಯಲ್ಲಿ. ಆನಂತರ ನಾಡಿದ್ದು ಹುಣ್ಣಿಮೆ, ಅವತ್ತು ಹನುಮ ಜಯಂತಿ ನೋಡ್ಬೋದು. ಅಲ್ಲಿ ಪಟ್ಟದೇವರಿಗೆ ಮುಖ್ಯ ಪ್ರಾಣದೇವರಿಗೆ ಇಬ್ಬರು ಯತಿದ್ವಯರು ಪೂಜೆ ಮಾಡೋದನ್ನು ಕಾಣ್ಬೋದು. ಶಿರೂರ ಮುಖ್ಯ ಪ್ರಾಣದೇವರು ತುಂಬ ಕಾರಣಿಕದ ದೇವರು ಅಂತ ಹೇಳ್ತಾರೆ. ಅದು ಸ್ವರ್ಣಾ ನದಿ ತೀರದಲ್ಲಿ ಇರುವಂಥದ್ದು. ಉಡುಪಿಯಿಂದ ಸ್ವಲ್ಪ ದೂರದಲ್ಲಿ ಹಿರಿಯಡ್ಕದ ಸಮೀಪ ಇರುವಂಥದ್ದು. ನಾನು ಹೋಗಿಲ್ಲ, ಹೋದರೆ ಅದರ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಬರ್ತೀನಿ. ತುಂಬ ಚೆನ್ನಾಗಿದೆ ಅಂತ ದೇವಸ್ಥಾನ ಅದು. ಇವತ್ತು ನೋಡಿ ರಾಮನವಮಿಗೆ ಏನೆಲ್ಲ ಮಾಡಿದ್ವಿ ಅದನ್ನ ನೋಡ್ಕೊಂಡು ಬರೋಣ. ಎಲ್ರಿಗೂ ರಾಮನವಮಿಯ ಶುಭಾಶಯಗಳು. ಜೈ ಶ್ರೀರಾಮ್. ನೋಡಿ, ಇವತ್ತು ನಾನು ಚಿತ್ರಾನ್ನ, ಕೋಸಂಬರಿ, ಪಾನಕ ರಾಮನವಮಿಗೆ ಮಾಡುವಂಥದ್ದೇ ಅದು. ನಾನು ಚಿತ್ರಾನ್ನಕ್ಕೆ ಅಂತ ನಾನು ಮಾವಿನ ಕಾಯಿ ತೆಗೆದಿಟ್ಟಿದ್ದೆ, ಅದು ಹಣ್ಣಾಗಿತ್ತು. ಕೊನೆಗೆ ಅದನ್ನು ಜ್ಯೂಸ್ ಮಾಡಿ ನಿಂಬೆ ಹಣ್ಣಿನ ಇದು ಚಿತ್ರಾನ್ನನೇ ಮಾಡಿದ್ದೆ ನಾನು. ಇದು ಸ್ವಲ್ಪ ಅದನ್ನ ಕಿವಿಚಿ ರಸ ತೆಗೆದು ಅದಕ್ಕೆ ಬೆಲ್ಲ, ಪೆಪ್ಪರ್, ಒಂದು ಕದು ಉಪ್ಪು ಅಂದರೆ ಒಂದು 1/4 ಚಮಚಷ್ಟು ಉಪ್ಪು ಹಾಕ್ಕೊಂಡು ನಾನು ಜ್ಯೂಸ್ ಅಥವಾ ಪಾನಕಕ್ಕೂ ಮತ್ತು ನಿಮಗೆ ಜ್ಯೂಸ್ಗೂ ವ್ಯತ್ಯಾಸ ಏನಂದರೆ, ಪಾನಕಕ್ಕೆ ನಾವು ಕಾಳು ಮೆಣಸಿನ ಪುಡಿನ ಹಾಕ್ತೀವಿ, ಜ್ಯೂಸಿಗೆ ಸಾಧಾರಣ ಏಲಕ್ಕಿನ ಹಾಕ್ತೀವಿ. ಪಾನಕಕ್ಕೆ ನಾವು ಏಲಕ್ಕಿ ಹಾಕಬಾರ್ದು, ಅದರ ಟೇಸ್ಟ್ ಹೋಗಿಬಿಡುತ್ತೆ ಅದು. ನೋಡಿ, ಮತ್ತು ಇಂಗ್ರೀಡಿಯೆಂಟ್ಸ್ ಹಾಕಿ ಎಲ್ಲನೂ ಹಾಕಿ ಅದು ಹಾಕ್ತೆ ಇದು ಹಾಕ್ತೆ ಅನ್ನೋದಕ್ಕಿಂತ ಒಂದು ಪರ್ಟಿಕ್ಯುಲರ್ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾ ಬಂದರೆ ಪಾನಕ ಅಂತೂ ಅದ್ಭುತವಾಗಿರುತ್ತೆ. ನೋಡಿದ್ದು ಎಲ್ಲ ಜ್ಯೂಸ್ ತೆಗ್ದಾಯಿತು, ನೀವು ನೋಡ್ಬೋದು. ನೀರು ಹಾಕಿ ಹಿಚ್ಕಿ ಎಲ್ಲ ತೆಗ್ದಾಯಿತು. ಒಂದು ಸ್ವಲ್ಪ ಉಪ್ಪು, ಆನಂತರ ಒಂದು ಅರ್ಧ ಚಮಚೆಯಷ್ಟು ಅದಕ್ಕೆ ನಾವು ಕಾಳು ಮೆಣಸು. ಈಗಿನ ಟೈಮಲ್ಲಿ ಗಂಟ್ಲು ಕೆರೆತ ಬರುತ್ತೆ ನೋಡಿ, ಜೋರು ಸೆಕೆ ಆದಾಗ ನೀರು ಕುಡಿತೀವಿ, ಗಂಟ್ಲು ಶೀತ ಎಲ್ಲ ಬರುತ್ತೆ. ಅದಕ್ಕೆ ಈ ಪಾನಕ ರಾಮಬಾಣ. ಅದಕ್ಕೆ ಬೆಲ್ಲ ಹಾಕಿ ಕಲಸಿ ಸ್ವಲ್ಪ ನೀರು ಹಾಕಿದೆ ನಾನು. ತುಂಬ ಸ್ಟ್ರಾಂಗ್ ಇತ್ತು ಅದು, ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸಲ ಈ ಥರ ಹುಳಿ ಮಾವಿನ ಹಣ್ಣು ಇದ್ದರೆ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಏಲಕ್ಕಿ ಹಾಕಬೇಡಿ ಮಾವಿನ ಹಣ್ಣಿಗೆ, ಅದು ಚೆನ್ನಾಗಾಗೋದಿಲ್ಲ. ಪೆಪ್ಪರ್ ಪುಡಿ ಹಾಕಬೇಕಾಗಿರುವಂಥದ್ದು ಇದಕ್ಕೆ. ಆನಂತರ ಕೋಸಂಬರಿ ನೋಡಿ, ಸೌತೆಕಾಯಿನ ಸಿಪ್ಪೆ ತೆಗೆದು ಹೆಚ್ಕೋತಾ ಇದ್ದೀನಿ. ಹೆಸರು ಬೇಳೆದ್ದು ಕೋಸಂಬರಿ ಮಾಡಿದ್ದೆ. ತುಂಬ ಸಲ ತೋರಿಸಿದ್ದೀನಿ, ಅದಕ್ಕೆ ನಾನು ಜಾಸ್ತಿ ಡೀಟೇಲಾಗಿ ತೋರಿಸ್ತಾ ಇಲ್ಲ. ಇದನ್ನ ಕುಚ್ಕೊಂಡು ಆನಂತರ ಹೆಸರುಬೇಳೆ ತೊಳು ಅದಕ್ಕೆ ನೋಡಿ, ಸೌತೆ ಹೆಚ್ಚಿದ ನಂತರ ಅದಕ್ಕೆ ಉಪ್ಪು ಹಾಕಿ ಕಲಿಸ್ಬೇಕು, ಆವಾಗ ನೀರು ಬಿಡುತ್ತೆ ನೋಡಿ. ಅದಕ್ಕೆ ಹೆಸರು ಬೇಳೆ ತೊಳೆದು ಹಾಕಿದರೆ ಅದರಲ್ಲಿ ಬಿಟ್ಟಿರೋ ನೀರು ಎಳ್ಕೊಂಡು ಕೋಸಂಬರಿ ತುಂಬಾ ಚೆನ್ನಾಗಾಗತ್ತೆ ನೋಡಿ. ಒಂದು 2-3 ಚಮಚಷ್ಟು ಸಾಕು ಕೋಸಂಬರಿಗೆ. ಇದಕ್ಕೆ ಆನಂತರ ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆ ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ,
ನೋಡಿ ಅದಕ್ಕೆ ಜ್ಯೂಸಿಗೆ ಸ್ವಲ್ಪ ನೀರು ಹಾಕ್ಕೊಂಡೆ, ನೀವು ಕಾಣ್ಬೋದು. ತುಂಬಾ ಅದ್ಭುತವಾಗಿ ಬಂದಿತ್ತು. ನನ್ನ ಫ್ರೆಂಡ್ ಗೀತಕ್ಕ ಅಂತಿದ್ದಾರೆ, ನಮ್ಮ ಮನೆ ಹತ್ರನೇ. ಅವರು ಮಾವಿನಕಾಯಿ ನಾನು ರಾಮನವಮಿಗೆ ಅಂತಲೇ ಇಟ್ಕೊಂಡಿದ್ದೆ ಕೋಸಂಬರಿ ಮಾಡಬೇಕು, ಅದು ಹಣ್ಣಾಗೋಯ್ತು. ನೋಡಿದ್ದಕ್ಕೆ ನೋಡಿ ನಮ್ಮದು ಜವಾರಿ ಕೊತ್ತಂಬರಿ ಸೊಪ್ಪಿದೆಯಲ್ಲ ಮನೆಯಲ್ಲೇ ಬಿಡುತ್ತೆ, ಅದನ್ನ ಕಟ್ ಮಾಡಿ ಹಾಕ್ಕೊಂಡೆ, ನೀವು ಕಾಣ್ಬೋದು ಇಲ್ಲಿ. ಕಳೆದ ವಾರ ಬೆಂಗಳೂರಿಗೆ ಹೋಗಿದೆ, ಸ್ವಲ್ಪ ಗಂಟಲು ಶೀತ ಎಲ್ಲ ಆಗಿ ಜ್ವರ ಎಲ್ಲ ಬಂದಿದೆ. ಅದ ಕಾರಣ ಈ ಸಲ ಏನು ತರಕಾರಿ ತಂದಿದ್ದರಲ್ಲೇ ಸುಧಾರಿಸ್ಕೊಂಡಿದ್ದು ನಾನು. ಆ ವಿಡಿಯೋಗಳನ್ನು ನಾವು ಟ್ರೈನಲ್ಲಿ ಹೋಗಿದ್ವಿ, ಅದನ್ನೆಲ್ಲ ನಾನು ಮುಂಬರುವ ವಿಡಿಯೋಗಳಲ್ಲಿ ಹಾಕ್ತಾ ಬರ್ತೀನಿ. ಸಾಸಿವೆ, ಉದ್ದಿನಬೇಳೆ, ಆಮೇಲೆ ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು, ಇಂಗು ಇಷ್ಟು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಕೋಸಂಬರಿ ರೆಡಿ ಆಗುತ್ತೆ. ನೋಡಿ ಸ್ವಲ್ಪ ಇಂಗು ಹಾಕಬೇಕು. ಎಲ್ಲ ಹಾಕಿದರೆ ಕೋಸಂಬರಿ ರೆಡಿ. ಈ ಟೈಮಿಗೆ ಅಂದರೆ ಸಾಧಾರಣ ಮಾರ್ಚ್ ಎಂಡ್ ಏಪ್ರಿಲ್ ಟೈಮಲ್ಲಿ ನಮ್ಮ ಕಿಚನಿಗೆ ಸೂರ್ಯನದು ಬೆಳಕು ಬೀಳುತ್ತೆ, ನೀವು ನೋಡ್ಬೋದು. ವರ್ಷವೂ ಈ ಥರ ಆಗ್ತಾ ಇರುತ್ತೆ ನನಗೆ. ಇದಾಯಿತು ಕೋಸಂಬರಿ. ಆನಂತರ ಪಾನಕವನ್ನಾಯಿತು, ಕೋಸಂಬರಿ ಆಯಿತು, ನೋಡ್ಕೊಂಬನ್ನಿ. ಇನ್ನು ಚಿತ್ರಾನ್ನ ಒಂದು ಮಾಡೋಣ. ನಾರ್ಮಲ್ ಚಿತ್ರಾನ್ನನೇ ಇದು, ಸ್ವಲ್ಪ ಡಿಫ್ರೆಂಟ್ ಟ್ವಿಸ್ಟ್ ಇದೆ, ನೋಡ್ಕೊಳ್ಳಿ ಅದನ್ನ. ಫಸ್ಟ್ ಅನ್ನ ಒಂದು ರೆಡಿ ಮಾಡಿಟ್ಕೊಳ್ಳಿ. ಆನಂತರ ಒಂದು ಬಾಣಲಿಗೆ ಉದ್ದಿನಬೇಳೆ, ಸಾಸಿವೆ, ಎಣ್ಣೆ ಹಾಕಿ ಒಗ್ಗರಣೆಗೆ ಇಟ್ಟಿದ್ದೀನಿ, ಕಾಣ್ಬೋದು ಇಲ್ಲಿ. ಆ್ಯಕ್ಚುಲಿ ನಾಡಿದ್ದು ಹನುಮ ಜಯಂತಿಗೂ ನಮ್ಮೂರಲ್ಲೆಲ್ಲ ಚಿತ್ರಾನ್ನ ಮಾಡಿರ್ತೀವಿ. ಚಿತ್ರ ಪೌರ್ಣಮಿ ಅಂದರೆ ಚಿತ್ರ ನಕ್ಷತ್ರದ ಆವತ್ತು ಹುಣ್ಣಿಮೆ ಬಂದು ಹನುಮ ಜಯಂತಿ ಬರುವಂಥದ್ದು. ಆವತ್ತು ಕೂಡ ನಾವು ಈ ಚಿತ್ರಾನ್ನನೇ ಮಾಡ್ತೀವಿ. ನೋಡ್ತೀನಿ ನಾಡಿದ್ದಾದರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ. ನೋಡಿ, ಇದು ಉದ್ದಿನಬೇಳೆ ಕೆಂಪಾದ ತಕ್ಷಣ ಅದಕ್ಕೆ ಸ್ವಲ್ಪ ನೆಲಗಡಲೆ, ದ್ರಾಕ್ಷಿ ಗೋಡಂಬಿ, ಎಸ್ಪೆಷಲಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ತೆಂಗಿನಕಾಯಿ ಹಾಕದಿದ್ರೂ ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಇದ್ರೆ ನಿಮ್ಮ ಹತ್ರ ದೊಣ್ಣೆ ಮೆಣಸು ಒಂದು ಹಾಕ್ಕೊಳ್ಳಿ. ನೋಡಿದೆ, ಇದು ಹಾಕಿದ್ದೀನಿ, ಕಾಣ್ತಾ ಇರ್ಬೋದು ನೀವು ಇಲ್ಲಿ ಗೋಡಂಬಿ. ಆನಂತರ ಕಾಯಿ ಮೆಣಸು, ಕರಿಬೇವಿನ ಸೊಪ್ಪು ಹಾಕಿ ಒಂದು ಚಿಟಿಕೆ ಅರಿಶಿಣ ಹಾಕಿದರೆ ಒಗ್ಗರಣೆ ರೆಡಿ ಆಗುತ್ತೆ. ನಾನು ತೆಂಗಿನಕಾಯಿನ ಆನಂತರ ಹಾಕ್ಕೊಂಡಿದ್ದೆ. ತೆಂಗಿನಕಾಯಿ ದೇವರಿಗೆ ನೈವೇದ್ಯ ಆಗಿದ್ದಿತ್ತು ಅಂತ ನಾನು ಇದು ಮಾಡಿದ ನಂತರ ಹಾಕ್ಕೊಂಡೆ. ಇದಕ್ಕೆ ತೆಂಗಿನಕಾಯಿ ಹಾಕದಿದ್ರೂ ನಡೆಯುತ್ತೆ, ಮನೇಲಿ ಜಾಸ್ತಿ ಇತ್ತು ಅಂತಲೇ ನಾನು ಹಾಕಿದ್ದೀನಿ. ಆ್ಯಕ್ಚುಲಿ ಈ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ತೀವಲ್ಲ, ಇದಕ್ಕೆ ತೆಂಗಿನಕಾಯಿ ಬೇಕು ಅಂತ ಹೇಳಿನೇ ಇಲ್ಲ. ಮಾಡಿ ಅನ್ನ ಬೇಯಿಸಿಬಿಟ್ಟು ಆರಕ್ಕಿಟ್ಟಿದ್ದೆ, ಅದಕ್ಕೆ ನಾನು ಹಾಕ್ಕೊಂಡೆ. ನೋಡಿ, ಕಾಯಿ ಮೆಣಸು ಹಾಕ್ಕೋತಾ ಇದ್ದೀನಿ. ಇಲ್ಲಿಯೂ ಬೇಕಾದರೆ ಒಂದು ಚಿಟಿಕೆ ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ. ಈ ಊರಲ್ಲಿ ಸ್ವಲ್ಪ ಸೆಕೆಗೆ ಗ್ಯಾಸ್ಟ್ರಿಕ್ ಆಗೋದು ಜಾಸ್ತಿ, ಕೈ ಕಾಲು ಹಿಡ್ಕೊಳ್ಳೋದೆಲ್ಲ. ಇದಕ್ಕೆ ಸ್ವಲ್ಪ ಇಂಗು ನಾವಿಲ್ಲಿ ಜಾಸ್ತಿ ಬಳಸ್ತೀವಿ. ಆ ಕಡೆ ನಾವು ಕರಾವಳಿ ಬಿಟ್ಟು ನಾವು ಘಟ್ಟದ ಮೇಲೆ ಹೋದಾಗ ಈ ಪ್ರಾಬ್ಲಮ್ ಇರೋದಿಲ್ಲ. ನೋಡಿ, ಎಲ್ಲನೂ ಅನ್ನಕ್ಕೆ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಒಲೆಯಲ್ಲಿಲ್ಲ, ಅನ್ನ ಮಾಡ್ಕೊಂಡಿದ್ದೆ ಇವತ್ತು. ನೋಡಿ, ಇದಕ್ಕಿನ್ನೂ ಸ್ವಲ್ಪ ಏನು ಗೊತ್ತಾ, ನಾನು ಚಿತ್ರಾನ್ನಕ್ಕೆ ಒಂದು ಟ್ವಿಸ್ಟ್ ಕೊಡ್ತೀನಿ. ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ, ನೀವು ಇಷ್ಟ ಇದ್ದರೆ ಮಾಡ್ಕೊಳ್ಳಿ. ಇದಕ್ಕೆ ನೋಡಿ, ಬೆಲ್ಲ ಹಾಕಬೇಕು, ಸಕ್ಕರೆ ಮುಟ್ಟಿಸಲೇಬಾರ್ದು. ಒಂದು ಚಮಚೆಯಷ್ಟು ಬೆಲ್ಲ ಹಾಕ್ಕೊಳ್ಳಿ. ಆನಂತರ ಒಂದು ಉಪ್ಪು, ಅನ್ನಕ್ಕೆ ಬೇಕಾದಷ್ಟು ಉಪ್ಪು, ನಿಂಬೆಹಣ್ಣು ಹಾಕಿದರೆ ಚಿತ್ರಾನ್ನ ರೆಡಿಯಾಗುತ್ತೆ. ಈ ಥರ ಬೆಲ್ಲ ಹಾಕ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಚಿಕ್ಕ ಮಕ್ಕಳಿಗೆಲ್ಲ ಇದು ತುಂಬ ಹಿತ ಆಗುತ್ತೆ. ಖಾರ ಈ ಸೆಕೆಗೆ ಅಷ್ಟು ಒಳ್ಳೆಯದಾಗೋದಿಲ್ಲ. ನೋಡಿ, ನೀವೆಲ್ಲ ರಾಮನವಮಿಗೆ ಏನೆಲ್ಲ ಮಾಡಿದ್ರೆ, ಏನು ಆಚರಿಸಿದ್ರೆ, ಹೇಗೆ ಆಚರಿಸಿದ್ರೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನಾವು ಸಾಧಾರಣ ಇದೇ ಮಾಡೋದು, ಮಾವಿನಕಾಯಿ ಚಿತ್ರಾನ್ನ, ಕೋಸಂಬರಿ ಮತ್ತು ಪಾನಕ. ವರ್ಷನಿದೆ, ಹೆಚ್ಚಾಗಿ ಲಿಂಬೆಹಣ್ಣಿದ್ದು ಪಾನಕ ಮಾಡ್ತೀನಿ. ಇವತ್ತು ಲಿಂಬೆಹಣ್ಣಿದ್ದು ಚಿತ್ರಾನ್ನ ಆಗೋಯಿತು. ನೋಡಿ, ಇದಕ್ಕೆ ನೋಡಿ, ಕಾಡು ಕೊತ್ತಂಬರಿ ಸೊಪ್ಪಿದೆಯಲ್ಲ, ಇದನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಘಮ ಚೆನ್ನಾಗಿರುತ್ತೆ. ಘಮ ಜಾಸ್ತಿ ಅಂತ ಕಂಡವ್ರು ಸ್ವಲ್ಪ ಒಗ್ಗರಣೆ ಸ್ಟವ್ ಆಫ್ ಮಾಡಿದ ನಂತರ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ತುಂಬ ಕಡೆಯಲ್ಲಿ ಇದೆ ಇದು ಕಾಡು ಕೊತ್ತಂಬರಿ ಸೊಪ್ಪು. ನಮಗೆ ಎಮರ್ಜೆನ್ಸಿ ನಾನು ಇದನ್ನೇ ತೆಗೆಯೋದು, ಕೊತ್ತಂಬರಿ ಸೊಪ್ಪು ಮನೆಯಲ್ಲಿ ಖಾಲಿ ಆದಾಗ. ಗೊತ್ತಾಯ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಕಳೆದ ವರ್ಷ ಅಕ್ಷಯ ತೃತೀಯದ ಅವತ್ತು ನಾವು ಅಯೋಧ್ಯೆಯಲ್ಲಿದ್ವಿ. ಈಗ ನೆನಪಾಗ್ತದೆ ಈ ಸಲ ತುಂಬ. ಅಯೋಧ್ಯೆ ರಾಮನ ಕಣ್ಣು ತುಂಬಿಸ್ಕೊಂಡು ಬಂದಿದ್ವಿ. ಎಲ್ರಿಗೂ ಇನ್ನೊಂದು ಸಲ ಜೈ ಶ್ರೀರಾಮ್.
ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ನೋಡಿ ಆಯಿತಾ. ಥ್ಯಾಂಕ್ ಯು.